ಒಂದು ದಿವಸ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋದಾಗ ಅಲ್ಲಿ ಒಂದು 5-6 ಜನ ಹೇಳಿದರು, ಇವನ ಮನೆಯವರು ಮಾಡಿದ ಕರ್ಮಕ್ಕೆ ಮಗ ಬಲಿಯಾದ ಅಂತ ಮಾತು ಖಂಡಿತ ಬರಬಾರ್ದು. ನಾವು ಹೆತ್ತವರಿಗೆ ನಾನು ಹೇಳೋದು, ಯಾಕಂದರೆ ನಾವು ಮಾಡಿದ ಒಳ್ಳೆ ಕೆಲಸ ನಮ್ಮ ಮಕ್ಕಳಿಗೆ, ನಾವು ಪ್ರತಿಯೊಬ್ಬರಿಗೆ ನಾವು 100ಕ್ಕೆ 99 ಜನ ದೈವ ದೇವರ ಧರ್ಮವನ್ನು ನಂಬುವರು. ದೈವ ದೇವರ ಧರ್ಮ ಏನು ಹೇಳಿದೆ ಅಂದರೆ, ಒಬ್ಬರಿಗೆ ಅನ್ಯಾಯ ಮಾಡಬೇಡ, ಒಬ್ಬರಿಗೆ ಕಷ್ಟ ಕೊಡಬೇಡ, ಒಬ್ಬರಿಗೆ ಅಶಾಂತಿ ಮಾಡಬೇಡ, ಒಬ್ಬರಿಗೆ ತೊಂದರೆ ಕೊಡಬೇಡ, ಉಪಕಾರ ಮಾಡಲಿಕ್ಕೆ ಆಗದಿದ್ರು ಉಪದ್ರ ಮಾಡಬೇಡ ಅಂತ. ಒಂದಂತೂ ಕಟು ಸತ್ಯ, ಯಾರೇ ಆಗಿರಲಿ ಜನಸಾಮಾನ್ಯನಿಗೆ ಮತ್ತೆ ಅಸಹಾಯಕರಿಗೆ, ಎಷ್ಟೇ ದೊಡ್ಡ ಧಾರ್ಮಿಕ ಮುಖಂಡನಾಗಿರಲಿ, ಎಷ್ಟೇ ದೊಡ್ಡ ಜನನಾಯಕನಾಗಿರಲಿ, ಎಷ್ಟೇ ದೊಡ್ಡ ಅಧಿಕಾರಿಯಾಗಿರಲಿ, ಅಂತಹ ಒಂದು ಕಠೋರವಾದ ಅನ್ಯಾಯ ಮಾಡಿದರೆ ಆ 10 ಜನರ ದೇವರ ಮೇಲೆ ಇಟ್ಟ ಬೇಡಿಕೆ ಅದು ಒಂದಲ್ಲ ಒಂದು ದಿವಸ ಈಡೇರ್ತದೆ. ಇದು 100ಕ್ಕೆ 100 ಸತ್ಯ. ಹಾಗಾಗಿ ಸಮಾಜದಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳು ವಿದ್ಯೆ ಕಲಿದೇ ಇರ್ತಾರೆ, ಸರಿಯಾದ ಒಂದು ವ್ಯವಸ್ಥೆ ಇಲ್ಲದೆ. ಆ ವಿದ್ಯೆ ಕಲಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು, ವ್ಯವಸ್ಥೆ ಉಂಟು. ಕೆಲವು ಕಡೆಯಲ್ಲಿ ಸೀಟ್ ಸಿಗುವುದಿಲ್ಲ ಅಂತ ಹೇಳುವಂಥದ್ದು. ಸೀಟ್ 90-95 ಮಾರ್ಕ್ ತೆಗೆದವರಿಗೆ ಸೀಟ್ ಇರುವುದಿಲ್ಲ. 40-50 ಮಾರ್ಕ್ ತೆಗೆದವರು ಡೊನೇಷನ್ ಕೊಟ್ಟರೆ ಎಲ್ಲಿಯೂ ಸೀಟ್ ಸಿಗ್ತದೆ. ಎಲ್ಲಿ? ಇದು ಕಾಲೇಜ್ PUC ಡಿಗ್ರಿ ಪ್ರಕರಣದಲ್ಲಿ. ಹಾಗಾದರೆ ಎಲ್ಲವೂ ಕೂಡ ಇದೇ ಆಗುವುದಂತಾದರೆ, ನಮ್ಮ ಸಮಾಜದಲ್ಲಿ ಯಾವುದು ವ್ಯಾವಹಾರಿಕವೇ ಆಗುವುದಂತಾದರೆ ಜನಸಾಮಾನ್ಯರು ಬದುಕಲಿಕ್ಕಿಲ್ವಾ? ಜನಸಾಮಾನ್ಯದ 50-60 ಮಾರ್ಕ್ ತೆಗೆದ್ರೂ ಕೂಡ ಅವ ಹಗಲಿಡಿ ಕೆಲಸ ಮಾಡಿ ಅಥವಾ ರಾತ್ರಿ ಕೆಲಸ ಮಾಡಿ ಬೆಳಿಗ್ಗೆ ಪೇಪರ್ ಹಾಕಿ ಸಂಜೆ ಬಂದು ಅಂಗಡಿಗೆ ಇನ್ನೊಂದು ಕೆಲಸ ಮಾಡಿ ಅವ ಶಾಲೆ ಹೋಗ್ತಾ ಇದ್ದಾನೆ. ಅವನ ಹತ್ರ ವ್ಯವಸ್ಥೆ ಕಲಿಲಿಕ್ಕಿಲ್ಲ. ಸರಿಯಾದ ವ್ಯವಸ್ಥೆ ಇದ್ದರೆ ಅವ ಈ 100 ಮಾರ್ಕ್ ತೆಗೆಯೋ 90-100 ಮಾರ್ಕ್ ತೆಗೆಯೋ ಲೆವೆಲಿಗೆ ಬರ್ತಿದ್ದ. ಆದರೆ ಕಲೀಲಿಕ್ಕೆ ಅವನಿಗೆ ವ್ಯವಸ್ಥೆ ಇಲ್ಲ. ಅದನ್ನು ನೋಡಬೇಕಲ್ಲ. ಅವನ ಒಂದು ಅಟ್ಲೀಸ್ಟ್ ಒಂದು ಸೀಟ್ ಕೊಡದೇ ಇರುವಾಗ ಮಾರ್ಕ್ ಮಾತ್ರ ನೋಡೋದಲ್ಲ, ಅವನ ಹಿನ್ನೆಲೆ ಏನುಂಟು, ಅವನ ತಂದೆ ತಾಯಿ ಹೇಗಿದ್ದಾರೆ, ಅವನ ಕುಟುಂಬ ಹೇಗುಂಟು, ಅವ ಎಲ್ಲಿ ಯಾವುದಾದ್ರು ದೌರ್ಜನ್ಯಕ್ಕೊಳಗಾದವನ ಅಥವಾ ಮಾನಸಿಕವಾಗಿ ನೊಂದವನ. ಕೆಲವರ ತಂದೆ ತೀರಿ ಹೋಗಿರ್ತಾರೆ, ಕೆಲವರಿಗೆ ತಾಯಿ ತೀರಿ ಹೋಗಿರ್ತಾರೆ, ಕೆಲವರಿಗೆ ಮನೆಯಲ್ಲಿ ಅಂಗವಿಕಲರು ಇರ್ತಾರೆ. ಅಂತಹ ವ್ಯಕ್ತಿಗಳನ್ನು ನೋಡಿಕೊಂಡು ಕೇವಲ ಮಾರ್ಕ್ ನೋಡಿ ಸೀಟ್ ರಿಜೆಕ್ಟ್ ಮಾಡಬೇಡಿ. ಖಂಡಿತ ನಾನು ಒಂದು ವಿದ್ಯಾಲಯಗಳಲ್ಲಿ ವಿನಂತಿ ಮಾಡೋದು, ಯಾಕಂದರೆ ಪ್ರತಿಯೊಬ್ಬನಿಗೆ ಸಹ ಅವನದ್ದೇ ಆದ ಒಂದು ಯೋಗ್ಯತೆ ಅಂತ ಇರ್ತದೆ. ಕೆಲವೊಂದನ್ನಾದರೂ ಮೀಸಲಾತಿ ಮಾಡಿ ಇಡಿ, ಖಾಲಿ ಹೆಸರಿಗೆ ತಕ್ಕ ಹಾಗೆ ಮಾಡೋದಲ್ಲ. ಯಾವುದೇ ಒಂದು ಕೆಲಸ ಮಾಡಲಿ ಅದು ಜನಸಾಮಾನ್ಯನಿಗೆ ಉಪಯುಕ್ತವಾಗುವುದನ್ನು ಮಾಡಿ. ಜನಸಾಮಾನ್ಯನ ಎಲ್ಲಿ ಕೂಡ ನಿರ್ಲಕ್ಷಿಸಬೇಡಿ. ನಾನು ಕರ್ನಾಟಕದಲ್ಲಿ ತುಂಬ ಕಡೆ ನೋಡಿದೆ, ಧಾರ್ಮಿಕ ಮುಖಂಡರು ಎಷ್ಟೋ ಕಡೆಗಳಲ್ಲಿ ಜನಸಾಮಾನ್ಯರು ಲೆಕ್ಕಕ್ಕೆ ಇಲ್ಲ, ಜನಸಾಮಾನ್ಯರ ಬಗ್ಗೆ ವಿಷಯವೇ ಇಲ್ಲ. ಅವರು ಏನು ಸಾಧನೆ ಮಾಡಿದರೂ ಅದು ವ್ಯವಸ್ಥೆ ಇಲ್ಲ. ಇವರು ಮಾಡಿದ ಸಣ್ಣ ಸಾಧನೆ ಅದು ದೊಡ್ಡ ಕೆಲಸ. ಒಂದು ಜಿಲ್ಲಾಧಿಕಾರಿ ಆಗಿದ್ದ ಒಬ್ಬ ಅನಾರೋಗ್ಯದವನನ್ನು ಕರ್ಕೊಂಡು ಬಂದರೆ ಅದು ದೊಡ್ಡ ವ್ಯವಸ್ಥೆಯಾಗಿ ಹೋಗ್ತದೆ. ಏನು ಇವತ್ತು ಒಮ್ಮೆ ನಾನೊಂದು ಮಾನಸಿಕ ಒಬ್ಬ ಯುವಕನನ್ನು ಒಬ್ಬರು ಹಿಡಿದ್ರು, ನನಗೆ ಫೋನ್ ಮಾಡಿ ಹೇಳಿದರು, ಒಬ್ಬ ಕೂಲಿ ಕೆಲಸ ಮಾಡುವವ ಆ ಮಾನಸಿಕ ಯುವಕನ ಪಾಪ ತೋರಿ ಅವನ ಮನೆಯಲ್ಲಿ 8 ದಿನ ಕೂರಿಸಿ ಅನ್ನ ಹಾಕಿ ಏನು ಮಾಡೋದಂತೆ. ಮತ್ತೆ ಯಾರೋ ನನಗೆ ತಿಳಿಸ್ಲಿಕ್ಕೆ ಹೇಳಿದ್ರು, ನನ್ನ ಮುಖಾಂತರ ಪುನರ್ವಸತಿ ಕೇಂದ್ರಕ್ಕೆ ಹೋಯಿತು. ಅವ ದೊಡ್ಡ ಜನ ಅಲ್ಲಿ. ಅವ ಕೂಲಿ ಕೆಲಸ ಮಾಡುವವಾದರೂ ರಸ್ತೆ ಬೀದಿಯಲ್ಲಿದ್ದವನನ್ನು ಮನೆ ಕರ್ಕೊಂಡೋಗಿ ಊಟ ಮಾಡಿ. ಅವ ಹೇಳ್ತಾನೆ, ನನಗೆ ಇರುವುದು 400 ರೂಪಾಯಿ ಸಂಬಳ ಸೆಟ್ರೆ ನಾನು ಎಂತ ಮಾಡೋದು, ನನಗೆ ಹೆಚ್ಚು ದಿನ ಸಾಕ್ಲಿಕ್ಕೆ ಆಗ್ತದೆ ಅವನನ್ನು. ಹಾಗಾದರೆ ಇಂಥ ಜನಸಾಮಾನ್ಯರು ಮಾಡೋ ಕೆಲಸ ಅದ್ಭುತವಾದ ಕೆಲಸ. ಈ ಅದ್ಭುತವಾದ ಒಂದು ಸೀಟಲ್ಲಿ ಕೂತ್ರೆ ಕೆಲಸ ಮಾಡೋ ದೊಡ್ಡ ವ್ಯವಸ್ಥೆ ಅಲ್ಲ, ಏನು ಇಲ್ಲದೆ ಒಬ್ಬ ಕೆಲಸ ಮಾಡ್ತಾನೆ ನೋಡಿ, ಅದು ಬಹಳಷ್ಟು ವಿಶೇಷ. ಅಂಥವನನ್ನು ನಾವು ಪರಿಗಣಿಸುವ ಕೆಲಸ ಮಾಡಬೇಕು, ಅಂಥವನನ್ನು ಗುರುತಿಸುವ ಕೆಲಸ ಮಾಡಬೇಕು. ಅಂಥವನನ್ನು ಗುರುತಿಸಿದಾಗ ಇನ್ನಷ್ಟು ಜನ ನಮ್ಮ ಮುಖ್ಯವಾಹಿನಿಗೆ ಬರ್ತಾರೆ. ಎಷ್ಟೋ ಜನರು ಮಾಡಿ ನಮಗೆ ಪುನಃ ಇನ್ನಷ್ಟು ಕಿರಿಕಿರಿ, ಇನ್ನಷ್ಟು ನಮಗೆ ಬೆಲೆ ಇಲ್ಲ ಅಂತ ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ಒಂದು ಸ್ಫೂರ್ತಿ ಕೊಡುವ ಕೆಲಸವನ್ನಾಗಬೇಕು. ಮತ್ತು ಪಡೆದವನೇ ಪಡೆಯುವುದು, ಪಡೆದವನಿಗೆ ಪ್ರಶಸ್ತಿ, ಅದರದ್ದೇ ಒಂದು ಗೌಜಿ, ಅವರೇ ಒಂದು ಬರುವಾಗ ಒಂದಷ್ಟು ಬ್ಯಾನರ್ ಹಾಕುವುದು, ಅದೆಲ್ಲ ಅರ್ಥಹೀನ. ನಿಜವಾಗಿ ಕೆಲವು ಕೆಲಸ ಆಗುವಂಥದ್ದು ಸಮಾಜದಲ್ಲಿ ಬಹಳ ಬೇಸರ ಆಗ್ತದೆ. ಆದರೆ ನಮಗೆ ಹೇಳಲಿಕ್ಕಾಗೋದಿಲ್ಲ. ಸಮಾಜದಲ್ಲಿ ಮಾಡಬೇಕಂತಂದರೆ ಬೇಕಾದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಿರ್ತದೆ. ಹೋದ ವರ್ಷ ನಮ್ಮ DC ಅವರು ಹೇಳಿದರು, ಎಲ್ಲರೂ ಕೃಷಿ ಭೂಮಿ ಮಾಡಬೇಕಂತ. ಕೃಷಿ ಭೂಮಿ ಮಾಡೋದು ಹೇಗೆ DC ಅವರೇ? ಇಲ್ಲಿ ಗದ್ದೆಯಲ್ಲಿ ನೀರು ಹೋಗುವುದಿಲ್ಲ. ಈಗ ಇಷ್ಟು ಹೊತ್ತಿಗೆ ನೀರು ಒಣಗಬೇಕಿತ್ತು. ಯಾಕಂದರೆ ನೀರು ಎಲ್ಲ ಹುಲ್ಲು ಬೆಳೆದು ತೋಡು ಮುಚ್ಚಿ ರಿಯಲ್ ಎಸ್ಟೇಟ್ ಎಲ್ಲ ಬಂದುಕೊಂಡು ಎಲ್ಲ ಆಗಿ ಹೋಗಿದೆ. ಅದು ಯಾರೆಲ್ಲ ಮಾಡಿ ನಿಮಗೆ ಗೊತ್ತುಂಟು. ಕೃಷಿ ಭೂಮಿ ಕೃಷಿಯನ್ನು ಮಾಡೋದು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಅಂಬುಲ್ಪಾಡಿಯ ನಮ್ಮ ಒಂದು ಬೈಲಲ್ಲಿ ಯಾರು ಕೂಡ ಗದ್ದೆಯಲ್ಲಿ ಉಳುವಾಗೇ ಇಲ್ಲ. ಅಲ್ಲಿಯ ಪರಿಸ್ಥಿತಿ ಹಾಗೆ ಆಗಿದೆ. ಅದಕ್ಕೆ ಬೇಕಾಗುವ ಒಂದು ನೀರು ಹೋಗುವ ವ್ಯವಸ್ಥೆಯನ್ನು ಹೇಗೆ ಮಾಡುವುದೆಂಬುದು ಅಧಿಕಾರಿಗಳಿಗೆ ಗೊತ್ತಿಲ್ಲ. ನೀರನ್ನು ಯಾವ ರೀತಿ ನಿಜವಾಗಿ ಮೇಲಿನ ನೀರು ಕೆಳಗಡೆ ಹೋಗುವಂಥದ್ದು ಮೊದಲಿಂದ ಬಂದ ವಾಡಿಕೆ. ಅಲ್ಲಿ ಇದ್ದ ಸಣ್ಣ ಸಣ್ಣ ಕೆರೆಗಳನ್ನೆಲ್ಲ ಮುಚ್ಚಿಯಾಗಿದೆ, ಎಲ್ಲವೂ ಅಕ್ರಮ ಆಗಿದೆ. ಹಾಗಾದರೆ ಕೃಷಿ ಮಾಡೋದು ಹೇಗೆ?
ನೀವು ಒಳಗಡೆ ಕೂತು ಕೃಷಿ ಮಾಡಬೇಕಂತ ಹೇಳಿದ ಒಂದು ಆರ್ಡರ್ ಪಾಸ್ ಮಾಡಿದರೆ ಆಗಲಿಲ್ಲ. ಪರಿಸ್ಥಿತಿಯನ್ನು ಬಂದು ನೋಡಬೇಕು. ಎಷ್ಟೋ ಕಡೆ ಕೃಷಿ ಮಾಡಲಿಕ್ಕೆ ಕೆಲವರಿಗೆ ಜನ ಇರುವುದಿಲ್ಲ, ವ್ಯವಸ್ಥೆ ಇರುವುದಿಲ್ಲ. ಕೃಷಿ ಮಾಡಿದರೆ ಈ ರೀತಿಯಲ್ಲಿ ನೀರು ಹೋಗಲಿಕ್ಕೆ ಜಾಗ ಇರುವುದಿಲ್ಲ. ವ್ಯವಸ್ಥೆ ಮಾಡಿ ಕೊಟ್ಟು ಕೃಷಿ ಮಾಡಿಸಿ, ಆವಾಗ ಸರಿ. ಇಲ್ಲಿ ಮೂಲಭೂತ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ನಾವು ಆ ವ್ಯವಸ್ಥೆಯನ್ನು ಏನೇ ಒಂದು ಸಮಾಲೋಚನೆ ಮಾಡುವಾಗ IAS IPS ಆಫೀಸರ್ಗಳು ಕೂತು ಒಂದು 4 ಜನ ಜನನಾಯಕರು ಕೂತು ವಿಮರ್ಶೆ ಮಾಡಿದ ಕೂಡ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಜನರ ಹಳ್ಳಿಯಡೆಗೆ ಬಂದು ಜನರ ಮುಖಾಂತರ ಸಮಸ್ಯೆಯನ್ನು ಕೇಳಿ ಪರಿಹಾರ ಕೂಡ ಜನಸಾಮಾನ್ಯರು ಹೇಳ್ತಾರೆ. ಜನಸಾಮಾನ್ಯರು ಹೇಳಲಿಕ್ಕೆ ಅವಾಗ ನಾನೊಂದೆರಡು ಈ ಹಿಂದೆ ಒಂದೆರಡು ಜಿಲ್ಲಾಧಿಕಾರಿಗಳ ಮೀಟಿಂಗ್ಗೆ ಹೋಗಿದ್ದೆ, ಕರೆದ್ರು. ಅಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಮಹಿಳಾ ಅಧಿಕಾರಿ ಮಾತಾಡಿದ್ರು, ಅವರು ಏನು ಮಾತಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಕೋವಿಡ್ ಟೈಮಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಇವರನ್ನು ನೋಡಲಿಕ್ಕೆ ನಾವು ಹೋಗುದಾ? ಜನಸಾಮಾನ್ಯರ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ. ಇವರಿಗೆ ಇಷ್ಟೆಲ್ಲ ಅಧಿಕಾರ ಉಂಟು, ವ್ಯವಸ್ಥೆ ಉಂಟು, ಏನು ಕೆಲಸಕ್ಕೆ ಬೇಕಾದರೆ ಮಾಡ್ಬೋದು. ಒಳ್ಳೊಳ್ಳೆ ಕೆಲಸ ಮಾಡಿದ ದೊಡ್ಡ ದೊಡ್ಡ ಅಧಿಕಾರಿಗಳು ಬೇಕಾದಷ್ಟು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಹಾಗಾಗಿ ಈ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅಸಹಾಯಕರು ಇರ್ಬೋದು, ನೊಂದವರು ಇರ್ಬೋದು, ಸರ್ಕಾರವೂ ಮಾಡಬೇಕು, ಜನಸಾಮಾನ್ಯರು ಮಾಡಬೇಕು, ಇಲಾಖೆಯೂ ಮಾಡಬೇಕು, ನಮ್ಮ ಶಿಕ್ಷಣದಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಇರ್ಬೋದು, ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡುವಂಥ ಕೆಲಸ ಮಾಡಿದರೆ ಸ್ವಸ್ಥ ಸಮಾಜವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಯಾವುದೇ ದುರ್ಘಟನೆಯನ್ನು ನಿಲ್ಲಿಸ್ಬೋದು. ಇವತ್ತು ಬೇರೆ ಬೇರೆ ಸಮಸ್ಯೆ ಇರ್ಬೋದು. ಒಂದು ಎಷ್ಟೋ ಜನರದ್ದು ಮನೆ ಇಲ್ಲದ್ದು, ನಾನು ಈಗ ಒಂದು 12 ವರ್ಷ ಒಂದು ನೋಡಲಾಗದ ಮನೆಯೊಳಗಿದ್ದ ನರಸಿಂಹಮುತ್ತು ಅವರನ್ನು ನಾನು ರಾತ್ರಿ 12 ಗಂಟೆಗೆ ರೆಸ್ಕ್ಯೂ ಮಾಡಿದ್ದೆ. ಅವರು ಒಂದು ಒಳ್ಳೆಯದಾಗಿ ಒಂದಷ್ಟು ದಿನವನ್ನು ಕಳೆದರು. ಕಡೆಗೆ ಅವರಿಗೊಂದು ನಾನು ಸಣ್ಣ ಮನೆ ಒಂದು ಕಟ್ಟಿಕೊಟ್ಟೆ. ನಾನು ಅವರನ್ನು ಕರ್ಕೊಂಡು ಬಂದು ಮನೆ ಕಟ್ಟಿದ ಮೇಲೆ ಅವರ ಹಳೆ ಮನೆ ಬಿದ್ದು ಹೋಯಿತು. ಒಂದು ವೇಳೆ ಅವರು ಅದೇ ಮನೆಯಲ್ಲಿ ಇರ್ತಿದ್ರೆ 2 ಜೀವ ಹೋಗ್ತಿತ್ತು. ಇದನ್ನು ಒಪ್ಪಲಿಕ್ಕೆ ಅವತ್ತಿನ ಜನನಾಯಕರು ರೆಡಿ ಇಲ್ಲ. ಅದನ್ನು ಅವರಿಗೆ ಉಪಕಾರ ಮಾಡಬೇಕಂತ ನಾನು ಅವತ್ತಿನ ತಹಸೀಲ್ದಾರಿಗೆ ಮನವಿ ಮಾಡಿದ್ದೇನೆ. ಖಂಡಿತ ನಾನು ಮಾಡ್ತೇನೆ ಅಂತ ಅವರು ರೈಟಿಂಗ್ನಲ್ಲಿ ಕೊಟ್ಟಿದ್ದೆ. ಅದು ಮಾಧ್ಯಮದಲ್ಲಿ ಪ್ರಕಟಣೆ ಕೂಡ ಆಗಿದೆ. ಆದರೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬರಲಿಲ್ಲ. ಕಡೆಗೆ ಸುಮಾರು 1,80,000 ರೂಪಾಯಿ ನಾನು ಕೈಯಲ್ಲಿ ಹಾಕಿ ಮಾಡಿದ್ದು. ಹಾಗಾದರೆ ಇದೆಲ್ಲ ಎಂಥ ವ್ಯವಸ್ಥೆ? ಹಾಗಾದರೆ ಇದರಲ್ಲಿ ಇಲ್ಲಿಯೂ ಒಂದು ರಾಜಕೀಯವ? ಅಸಹಾಯಕರಿಗೆ ನೀಡುವಾಗವೂ ನೊಂದವರಿಗೆ ನೀಡುವಾಗವೂ ರಾಜಕೀಯ ಅಂತ ಆದರೆ, ಅಥವಾ ಒಂದು ಪ್ರೆಸ್ಟೇಜ್ ಅಂತ ಆದರೆ ಅಲ್ಲಿ ಏನು ಬಂತು? ಇದು ಕೆಲವು ವರ್ಷದ ಹಿಂದಿನ ಘಟನೆ. ಹಾಗಾಗಿ ಒಂದು ಜನಸಾಮಾನ್ಯರಿಗೆ ಅಥವಾ ನಮಗೆ ವಿರೋಧ ಪಕ್ಷ ಎಂಬುದು ವಿರೋಧ ಮಾಡಲಿಕ್ಕೆ ಇರಬಾರ್ದು. ಯಾಕಂದರೆ ಆಡಳಿತ ಪಕ್ಷ ಮಾಡಿದ ಒಳ್ಳೆಯ ಕೆಲಸವನ್ನು ಕೂಡ ಎಲ್ಲೇ ಇರಲಿ, ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಎಲ್ಲೇ ಇರ್ಬೋದು, ಅದನ್ನು ಗೌರವಿಸಬೇಕು. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಿಡಬೇಕು. ಜನರಿಗೆ ಎಲ್ರಿಗೂ ಗೊತ್ತಾಗ್ತದೆ ಯಾರಿಗೆ ಓಟ್ ಹಾಕಬೇಕು ಏನೆಂಬುದು ಉಂಟಲ್ಲ. ಪಕ್ಷಭೇದ ಮರದ ಜನರು ಹಾಕ್ತಾರೆ. ಒಳ್ಳೆಯ ಕೆಲಸ ಮಾಡಿದವನನ್ನು ಯಾವತ್ತೂ ಸಮಾಜ ಮರೆಯುವುದಿಲ್ಲ. ಆದರೆ ಜನಸಾಮಾನ್ಯರಿಗೆ ಸ್ಪಂದನೆ ಕೊಡುವಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಬೇಕು. ಅದು ಓಟ್ ಅವತ್ತಿಗೆ ಮಾತ್ರ. ತದನಂತರ ಉಂಟಲ್ಲ, ನಮಗೆ ಓಟ್ ಹಾಕಲಿ ಬಿಡಲಿ, ಎಲ್ರಿಗೂ ಅವ ಗ್ರಾಮ ಪಂಚಾಯತ್ ಸದಸ್ಯ, ಎಲ್ಲರಿಗೂ ನಗರಸಭಾ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ಬೋದು, ಶಾಸಕರು ಇರ್ಬೋದು. ಆ ಬಗ್ಗೆ ನಾನು ನಿಜವಾಗಿ ಉಡುಪಿ ಜಿಲ್ಲೆಯಲ್ಲಿ 1-2 ಶಾಸಕರು ಆದವರ ಬಗ್ಗೆ ನನಗೆ ತುಂಬ ಹೆಮ್ಮೆ. ಪ್ರಮೋದ್ ಮಧ್ವರಾಜರು ಇರ್ಬೋದು, ರಘುಪತಿ ಭಟ್ರು ಇರ್ಬೋದು. ನಾನು ಎಷ್ಟು ಅವರಿಬ್ಬರಲ್ಲಿ ಸಹ ಹೋದಾಗ ಕೂಡ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಇಂತಹ ಜನನಾಯಕರು ಖಂಡಿತ ಬೇಕು ನಮಗೆ. ಇವರನ್ನೆಲ್ಲ ನೋಡಿಕೊಂಡು ನಮ್ಮ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್ ಇರ್ಬೋದು, ಅಥವಾ ನಮ್ಮ ನಗರ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಕಡೆಯಲ್ಲಿ ಕೂಡ ಇಂಥ ಒಂದು ವ್ಯವಸ್ಥೆ ಆಗುವಂಥ ಕೆಲಸ ಆಗಬೇಕು. ಇದು ಆಗದಿದ್ದರೆ ಖಂಡಿತ ಪ್ರಯೋಜನ ಇಲ್ಲ. ಇದು ವ್ಯವಸ್ಥೆ ಎಂಬುದು ಸುವ್ಯವಸ್ಥಿತವಾಗಿ ಜನಸಾಮಾನ್ಯರ ಕಣ್ಣು ಒರೆಸುವ ಕೆಲಸ ಆಗಬೇಕು. ಯಾಕಂದ್ರೆ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ನೊಂದು ಹೋಗೋದು ಏಕೆ ಕಾರಣ ಅಂದರೆ, ಈ ಪರಿಸ್ಥಿತಿಯನ್ನು ಒಬ್ಬ ಯುವಕ ಆಗ್ಬೋದು, ಯುವತಿ ಇರ್ಬೋದು, ದುರಂತಕ್ಕೀಡಾಗ್ತಾರಲ್ಲ, ಅದನ್ನು ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂತ. ಬದುಕಿನಲ್ಲಿ ನಾನು ನಿಜವಾಗಿ 12 ವರ್ಷ ಮೊದಲು ನಾನು ವರ್ಷಾಪಿಗೆ ಒಂದು ಜಾಗ ತಗೊಂಡಿದ್ದೆ. ಅದನ್ನು ರಿಜಿಸ್ಟ್ರೇಷನ್ 12 ವರ್ಷ ಮೊದಲು 70,000 ರೂಪಾಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಿತ್ತು. ಈಗ ಅದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 12 ಲಕ್ಷ ಬೇಕು ಹೈವೇ ಸೈಡಲ್ಲಿ. ಹಾಗಾದರೆ ನನಗೆ ಅದು ಅವತ್ತು 70,000 ಇತ್ತು. ಏನು ಮಾಡೋದು? ಯಾವುದೋ ಪೇಷೆಂಟಿಗೆ ಇದಕ್ಕೆಲ್ಲ ಹೋಯಿತು. ನಮಗೆ ನೋಡಲಿಕ್ಕೆ ಆಗಲಿಲ್ಲ. ನಾವು ಬದುಕಿನಲ್ಲಿ ಏನಿಗೆ ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ಸಮಾಜಕ್ಕೆ ಹಾಕಿದ್ರು. ನಾನು ಇದು ಹಾಕಿದ್ದಲ್ಲ, ಅಥವಾ ನಮಗೆ ಹಿರಿಯರು ಮಾಡಿಟ್ಟದಿಲ್ಲ. ಹಗಲು ರಾತ್ರಿ ದುಡ್ದ ಹಣವನ್ನೇ ಸಮಾಜ ಸೇವೆಗೆ ಹಾಕಿದ್ದು ಬಿಟ್ಟರೆ, ಮತ್ತು ಎಷ್ಟೋ ಜನ ನಮಗೆ ನೋಡಿ ಅವರು ಕೂಡ ಉಪಕಾರ ಮಾಡಿದ್ದಾರೆ. ಇತ್ತೀಚೆಗೆ ಬಾಳಿಗೆ ಆಸ್ಪತ್ರೆಯಲ್ಲಿ ಹಾಕಿದ ಪೇಷೆಂಟಿಗೆ ಸಮಾಜದವರು ಭಾಳಷ್ಟು ಜನ ತಂದು ಅವರ ಅವರ ಒಂದು ಬಿಲ್ಲನ್ನು ಕಟ್ಟಿದವರಿದ್ದಾರೆ. ನಾನು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಕೂಡ ನಾನು ಒಂದು 800 ಕಿಟ್ ಕೊಟ್ಟರು, 1,000ಕ್ಕೆ ಹೆಚ್ಚು ಕಿಟ್ ನನ್ನ ಮುಖಾಂತರ ಬೇರೆಯವರಿಗೆ ಕೊಟ್ಟವರಿದ್ದಾರೆ. ಅದೆಲ್ಲ ನಿಜವಾಗಿ ಒಂದು ನಾವು ಮಾದರಿ. ನಾನು ಪ್ರತಿ ದಿವಸ ಒಂದು 550 ಜನಕ್ಕೆ ಬೆಳಿಗ್ಗೆ ಚಹಾ ತಿಂಡಿ ಕೊಡ್ತಾಯಿದ್ದೆ ಪ್ರಥಮ ಲಾಕ್ಡೌನಲ್ಲಿ. ಅದನ್ನು ನೋಡಿ ಎಷ್ಟೋ ಜನರು ಮಧ್ಯಾಹ್ನ ಊಟಕ್ಕೆ ಅದಕ್ಕೆಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡು ಕೊಡ್ತಿದ್ರು. ಅವರೆಲ್ಲ ಸೇರ್ಕೊಳ್ಳಿಕ್ಕೆ ಹೋಗಿ ನಮಗೆ ಬದುಕಲಿಕ್ಕೆ ಇಲ್ಲದ್ರೆ ನಾವು ಅಲ್ಲಿ ಮಧ್ಯದಲ್ಲಿ ಕೈಯೇ ಬಿಡಬೇಕು. ಯಾಕೆ ಸಾಧ್ಯ ಆಗೋದಿಲ್ಲ. ನಾನೊಂದು 10-17 ಲಕ್ಷ ರೂಪಾಯಿ ಈ ಕಷ್ಟದಲ್ಲಿ ಕೂಡ ನಾನು ಕೊರೋನಾ ಲಾಕ್ಡೌನಿಗೆ ಯೂಸ್ ಮಾಡಿದ್ದೇನೆ.
ಅಲ್ಲಿಯೂ ಕೂಡ ಅಷ್ಟೇ, ಕೆಲವೊಂದು ಕಡೆಯಲ್ಲಿ ಜನಸಾಮಾನ್ಯರು ಬಹಳಷ್ಟು ಕಷ್ಟಪಟ್ಟರು. ಇವತ್ತಿಗೂ ಮಾನಸಿಕ ಅಸ್ವಸ್ಥರು ಉಡುಪಿಯಲ್ಲಿ ತುಂಬ ಜನ ಇದ್ದಾರೆ, ಮಾನಸಿಕ ಅಸಹಾಯಕರಿದ್ದಾರೆ, ಮನನೊಂದವರಿದ್ದಾರೆ. ಇವರಿಗೆ ಕೂಡ ಒಂದು ಸರಿಯಾದ ಚಿಕಿತ್ಸಾಲಯ ಖಂಡಿತ ಬೇಕು. ಇದು ಆಗದೇ ಇದ್ದಲ್ಲಿ ಇನ್ನಷ್ಟು ದುರಂತಗಳು, ಆತ್ಮಹತ್ಯೆಗಳು, ಅಥವಾ ನೋಡಿ ಒಂದು ಮಾನಸಿಕ ರೋಗಿದ ಎಷ್ಟೋ ಕಡೆಯಲ್ಲಿ ಕೊಲೆಗಳು ಸಹ ನಡೆದದುಂಟು. ಬೇಕಾಗುವ ವ್ಯವಸ್ಥೆ ಕೂಡಲೇ ಒಂದು ಆಗಬೇಕು. ಅದನ್ನು ಯಾವಾಗೋ ಮಾಡುವ ಪ್ರಶ್ನೆ ಅಲ್ಲ. ಜನಸಾಮಾನ್ಯರ ಕಷ್ಟಗಳನ್ನು ಜನಸಾಮಾನ್ಯರಲ್ಲಿ ಹೋಗಿ ಕೇಳುವಂಥ ಪರಿಸ್ಥಿತಿ ಆಗಬೇಕು. ಬಿಟ್ಟರೆ ನಿಮ್ಮ ಯಾವ IAS IPS ಆಫೀಸರ್ಗಳ ಪದವಿ ಆಗಲಿ, ಅವರ ಪುಸ್ತಕವಾಗಲಿ ಜನಸಾಮಾನ್ಯರ ಕಷ್ಟವನ್ನು ಓದಿ ತಿಳ್ಕೊಳ್ಳಿಕ್ಕೆ ಅವರ ಹತ್ರ ಸಾಧ್ಯವೂ ಇಲ್ಲ, ಹೆಚ್ಚಿನವರ ಹತ್ರ ಆ ಯೋಗ್ಯತೆಯೂ ಇಲ್ಲ. ಖಂಡಿತ ನಾನು ಹೇಳ್ತೇನೆ. ಕೊನೆಯದಾಗಿ ನಾನು ಇವತ್ತಿನ ಯುವಕ ಯುವತಿಯರಿಗೆ ಗಮನಕ್ಕೆ ತರೋದೇನೆಂದರೆ, ಜೊತೆಗೆ ಅವರ ಹೆತ್ತವರಿಗೆ ಸಹ, ಮಕ್ಕಳಿಗೆ ನೀವು ಚಿನ್ನದ ಬಟ್ಲಲ್ಲೇ ಊಟ ಕೊಡಿ, ಸಂತೋಷ. ಆದರೆ ಗೆರಟೆಯಲ್ಲಿ ಊಟ ಮಾಡೋದು ಹೇಗೆ ಅಂತ ಕಳಿಸಿ. ಫ್ಲೈಟಲ್ಲೇ ತಿರುಗಿಸುವ ಯೋಗ್ಯತೆ ಅವರಿಗಿರಲಿ. ನಡೆದುಕೊಂಡು ಹೋಗುವುದು ಹೇಗೆ, ಸೈಕಲಲ್ಲಿ ಹೋಗುವುದು ಹೇಗೆ, ಮೆಟ್ಟಿಲ್ಲದೆ ಹೋಗುವುದು ಹೇಗೆ, ಸಿಟಿ ಬಸ್ಸಲ್ಲಿ ಹೋಗುವುದು ಹೇಗೆ, ಗೌರ್ಮೆಂಟ್ ಬಸ್ಸಲ್ಲಿ ಹೋಗುವುದು ಹೇಗೆ, ರಿಕ್ಷಾದಲ್ಲಿ ಹೇಗೆ ಹೋಗುವುದು, ಯಾವುದು ವಾಹನ ಇಲ್ಲದೆ ನಡ್ಕೊಂಡು ಹೋಗುವುದು ಹೇಗೆ, ಆ ಬಗ್ಗೆ ಕೂಡ ವಿಷಯ ತಿಳಿಸಿ. ಹಣವೇ ನಮ್ಮ ಎಲ್ಲ ಕಡೆ ಬರುವುದಿಲ್ಲ. ದುರಂತ ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತದೆ. ಆ ದುರಂತವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಎದೆಗಾರಿಕೆಯನ್ನು, ತಂತ್ರಜ್ಞಾನವನ್ನು ಮಕ್ಕಳಿಗೆ ಹೆತ್ತವರು ಹೇಳಿಕೊಡಿ. ಯಾಕಂದರೆ ಇವತ್ತು ಹೆಚ್ಚಿನವರಿಗೆ ಹೆತ್ತವರಿಗೆ ಗೊತ್ತಿಲ್ಲ. ಎಲ್ಲ ಪ್ರೆಸ್ಟೇಜ್, ಅಲ್ಲಿ ಹೋಗೋದು ಹೀಗೆ ಹೋಗಬೇಕು, ಅದೇ ಡ್ರೆಸ್ ಹಾಕಬೇಕು, ಹಾಗೆ ಹೋಗಬೇಕು, ಅದೇ ಗಾಡಿ ಇರಬೇಕಂತ ಅದನ್ನೆಲ್ಲ ಮರೆತು ಬಿಡಿ. ಜನಸಾಮಾನ್ಯರಾಗಿ ಬದುಕಲಿಕ್ಕೆ ಕಲಿಸಿಕೊಡಿ. ಜೊತೆಗೆ ವಿದ್ಯಾಭ್ಯಾಸದ ಶಾಲೆಯಲ್ಲಿ ಕೂಡ ಹಾಗೆ ಸಂಸ್ಕಾರವನ್ನು ಕಲಿಸಿ. ಮದ್ಯ ವ್ಯಸನ ಮತ್ತು ಮಾದಕ ದ್ರವ್ಯದ ದುಶ್ಚಟಗಳಿಂದ ದೂರವಿರಿಸಿ. ಇವತ್ತು ಎಷ್ಟೋ ಯುವಕ ಯುವತಿಯರು ಮದ್ಯವ್ಯಸನ, ಮಾದಕ ದ್ರವ್ಯದಿಂದ ತಮ್ಮ ಬದುಕನ್ನೇ ಹಾಳು ಮಾಡಿಕೊಂಡ್ರು. ಎಷ್ಟೋ ಜನ ಬಾಲಕಿಯರು, ಯುವತಿಯರು ಯಾರೋ ಒಂದು ಕೊಟ್ಟ ಐಸ್ ಕ್ರೀಮಿಂದ, ಯಾರೋ ಒಂದು ಕೊಟ್ಟ ಕಾಫಿಯಿಂದ ತನ್ನ ಮನಸ್ಸಿನ ಸ್ವಾಸ್ಥ್ಯವನ್ನು ಕಳೆದುಕೊಂಡು ಇನ್ನೊಬ್ಬನ ಜೊತೆಗೆ ಅವನ ದೌರ್ಜನ್ಯಕ್ಕೆ ಒಳಗಾಗಿ ಮತ್ತು ಬ್ಲ್ಯಾಕ್ ಮೇಲಿಗೆ ಒಳಗಾಗಿ ಬದುಕನ್ನೇ ಹಾಳು ಮಾಡ್ಕೊಂಡವರಿದ್ದಾರೆ. ಯುವತಿಯರಿಗೆ ನಾನು ಹೆಚ್ಚಾಗಿ ಹೇಳ್ತೇನೆ, ಎಲ್ಲಿಯೂ ಕೂಡ ಒಬ್ಬಂಟಿಯಾಗಿ ನಿಮ್ಮ ಪರಿಚಯಸ್ಥರೇ ಇರಲಿ. ನಿಮ್ಮ ಹೆತ್ತ ತಂದೆ ತಾಯಿ ಅಣ್ಣ ತಮ್ಮ ಬಿಟ್ಟರೆ ಬೇರೆಯವರೊಟ್ಟಿಗೆ ಏಕಾಂಗಿಯಾಗಿ ತಿರುಗಬೇಡಿ. ಒಬ್ಬರು ಕೊಟ್ಟ ಆಹಾರವನ್ನು ನಿಮಗೆ ಎಷ್ಟೇ ಇರಲಿ ಏಕಾಂತ ಸ್ಥಳದಲ್ಲಿ ಸೇವಿಸಬೇಡಿ. ಜಾಗೃತರಾಗಿರಿ. ಒಮ್ಮೆ ಕಾಲು ಜಾರಿದರೆ ಮತ್ತು ಬದುಕನ್ನು ಸರಿ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಉಂಟು. ಇವತ್ತು ಮಾನವೀಯತೆಯನ್ನು ಕರೆದಿರಿ. ಇವತ್ತು ಒಂದು ಸಮಯದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣ ಇರಲಿಲ್ಲ, ಏನೂ ಇರಲಿಲ್ಲ. ಒಬ್ಬರಿಗೆ ಉಪಕಾರ ಮಾಡಬೇಕಂತಾದರೆ 10 ಜನರನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ 10 ದಿವಸ ಬೇಕಿತ್ತು. ಇವತ್ತು 1000 ಜನರನ್ನು 8 ಸೆಕೆಂಡಲ್ಲಿ ಕಾಂಟ್ಯಾಕ್ಟ್ ಆಗುವಂಥ ನಮ್ಮ ಸಾಮಾಜಿಕ ಜಾಲತಾಣ ಇದೆ. ಈ ಮುಖಾಂತರ ಮಾನವೀಯ ಕೆಲಸಗಳನ್ನು ಮಾಡಿ. ಇತ್ತೀಚೆಗೆ ಒಬ್ಬ ಯುವಕ ರೈಲಿನಡಿ ಬಿದ್ದು ತನ್ನ ಸರಿಯಾದ ಚಿಕಿತ್ಸೆ ಸಿಗದೆ ಪ್ರಾಣವನ್ನೇ ಕಳ್ಕೊಂಡ. ಅಂಥ 1000 ಜನ ಯುವಕರಿದ್ದಾರೆ ಪ್ರಾಣ ಕಳ್ಕೊಂಡವರು. ಎಷ್ಟೋ ಜನ ಯುವಕ ಯುವತಿಯರು ಅಸಹಾಯಕರು ಇವತ್ತು ಸಾಮಾಜಿಕ ಜಾಲತಾಣದಿಂದ ಹೊಸ ಜೀವನವನ್ನು ಪಡೆದವರಿದ್ದಾರೆ. ನಾವು ಸಾಮಾಜಿಕ ಜಾಲತಾಣವನ್ನು ಸಕಾರಾತ್ಮಕವಾಗಿ ಯೂಸ್ ಮಾಡುವ, ನಮ್ಮಂತೆ ಇನ್ನೊಬ್ಬರು ಎಂಬುದನ್ನು ಭಾವನೆಯನ್ನು ನೋಡುವ, ನಮ್ಮ ಮನೆಯ ಬೆಳಕು ಹೇಗೆ ಬೆಳಗ್ತದೆ ಇನ್ನೊಂದು ಮನೆಯ ಬೆಳಕನ್ನು ಬೆಳಗಿಸಲು ಪ್ರಯತ್ನ ಮಾಡುವ. ದ್ವೇಷಿಯನ್ನು ದ್ವೇಷಿಸಬೇಡಿ. ನಮಗೆ ಅಹಂಕಾರ ಬೇಡ. ಬದುಕುವಂಥ ಒಂದು ವಿಷಯವನ್ನು ನೋಡಿ. ಪ್ರಮುಖವಾಗಿ ಯುವಕ ಯುವತಿಯರು ದುಶ್ಚಟಕ್ಕೆ ದಯಮಾಡಿ ಬಲಿಯಾಗಬೇಡಿ. ನೋಡಿ, ಒಂದು 18 ವರ್ಷದ ಯುವಕ ಅಥವಾ ಯುವತಿಗೆ ಒಂದು ಸ್ಟೇಷನ್ನಲ್ಲಿ ಪೊಲೀಸ್ ಪ್ರಕರಣದಲ್ಲಿ ದಾಖಲಾಯಿತು ಅಂತಾದರೆ ಬದುಕಿಡೀ ಹಾಳಾಗಿ ಹೋಗ್ತದೆ. ಆ FIR ಒಮ್ಮೆ ಆಗಿ ಜೈಲಿಗೆ ಹೋದ ನೋಡಿ. ಎಷ್ಟೋ ನಾವು ಶಾಲೆಯಲ್ಲಿ ವಿದ್ಯೆ ಗುರುಗಳಿಂದ ನಮಗೆ ಕೆಲವೊಂದು ವಿಷಯವನ್ನು ಕಲೀಲಿಕ್ಕೆ 6 ತಿಂಗಳು 1 ವರ್ಷ ಬೇಕಂತಾದರೆ, ಒಬ್ಬ ಜೈಲಿಗೆ ಹೋದವ 15-20 ದಿವಸದಲ್ಲಿ ಬ್ರೈನ್ ವಾಶ್ ಆಗಿ ಕಲಿಯದಿದ್ದದನ್ನು ಕಲಿತುಕೊಂಡು ಬಂದು ಇನ್ನೊಂದು ಪ್ರಕರಣವನ್ನು ಪ್ರಕರಣವನ್ನು ಇನ್ನೊಂದು ಏನೋ ಒಂದು ಕ್ರೈಮನ್ನು ಮಾಡಿ ಪುನಃ ಜೈಲು ಸೇರ್ತಾನೆ. ಅದೇ ಅವನಿಗೆ ಹಾಬಿಯಾಗಿ ಹೋಗ್ತದೆ. ಯಾಕಂದರೆ ಒಬ್ಬ PhD ಆದಂತಹ ಒಂದು ಪ್ರೊಫೆಸರಿಂದ ಒಂದು ಯುವಕನಿಗೆ ಅಥವಾ ಒಂದು ಮಕ್ಕಳಿಗೆ ಏನು ವಿದ್ಯೆಯನ್ನು ಹೇಳಿಕೊಟ್ಟು ಮನ ಪರಿವರ್ತನೆ ಮಾಡಬೇಕಾ, ಅದಕ್ಕೆ ಬಹಳಷ್ಟು ಸಮಯ ಆಗ್ತದೆ. 10-15 ದಿವಸ ಒಬ್ಬ ಜೈಲಲ್ಲಿ ಇದ್ದರೆ ಅವನ ಮನ ಪರಿವರ್ತನೆಯನ್ನು ಇನ್ನೊಬ್ಬ ಯಾರು ಕ್ರೈಮ್ ಮಾಡಿದವ, ಇನ್ನೊಬ್ಬ ಆರೋಪಿ, ಇನ್ನೊಬ್ಬ ಕೆಟ್ಟ ಕೆಲಸ ಮಾಡಿದವ ಕೂಡ ಅವನ ಮನಸ್ಸನ್ನು ಬದಲಾವಣೆ ಮಾಡುವ ಶಕ್ತಿ ಅವನ ಹತ್ರ ಉಂಟು. ಹಾಗಾದರೆ ನಮ್ಮಲ್ಲಿ ಇಲ್ವಾ? ಹಾಗಾದರೆ ನಾವು ಎಲ್ಲಿ ಕೈ ತಪ್ಪಿ ಹೋಗಿದ್ದೇವೆ? ನಮ್ಮ ಯುವ ಶಕ್ತಿಯನ್ನು ಕಾಲ್ಜಾರಿಸುವುದರಲ್ಲಿ ಸಮಾಜ ಎಲ್ಲಿ ಎಡವಿದೆ? ಶಿಕ್ಷಕರು ಎಡವಿದ್ದಾರೆ? ಸಮಾಜದ ಮುಂದಾಳುಗಳು ಎಲ್ಲಿ ಎಡವಿದ್ದಾರೆ? ಸಮಾಜದ ಧಾರ್ಮಿಕ ಮುಖಂಡರು ಎಲ್ಲಿ ಎಡವಿದ್ದಾರೆ? ಇವರು ಎಲ್ಲರೂ ಒಮ್ಮೆ ಆಲೋಚನೆ ಮಾಡಬೇಕು. ಖಂಡಿತ ಹೌದು, 100ಕ್ಕೆ 100 ನಾವು ಸಮಾಜವನ್ನು ಒಳ್ಳೇದು ಮಾಡುವಲ್ಲಿ ನಮ್ಮ ಎಲ್ರಿಗೂ ಆ ಒಂದು ಕೆಲಸ ಮಾಡಿ ಖಂಡಿತ ಸಾಧ್ಯ ಉಂಟು. ಆ ಒಂದು ಸಕಾರಾತ್ಮಕ ಭಾವನೆಯನ್ನು ಮಾಡುವ. ಮತ್ತು ಒಂದಷ್ಟು ಯುವಕರಾಗಲಿ ಯುವತಿಯರಾಗಲಿ ಒಂದಷ್ಟು ಬ್ರಹ್ಮಚಾರಿಯಾಗಿ ಒಂದು ಬ್ರಹ್ಮಪಾಲನೆಯನ್ನು
ಖಂಡಿತ ಒಂದು ನಿಗದಿತ ಸಮಯ ತನಕ ಅವ್ರು ಮಾಡಲೇಬೇಕು. ಯಾಕಂದರೆ ನೀವು ಎಣಿಸಿದ ಕನಸು ನನಸಾಗಬೇಕಂತಾದರೆ ಒಂದು ಹೋರಾಟ ಬೇಕು. ನಿಮ್ಮ ಅಮೂಲ್ಯವಾದ ಯೌವನಾಟಿಕೆಯ ಸಮಯದಲ್ಲಿ ಕೆಟ್ಟ ಕೆಲಸಗಳನ್ನು, ದುಶ್ಚಟಗಳನ್ನು, ಯಾವುದೋ ಒಂದು ಅತಿಸುಖಕ್ಕೆ ಹೋಗಿ ನಿಮ್ಮ ನಂತರದ 50 ವರ್ಷದ ಬದುಕನ್ನು ಹಾಳು ಮಾಡಿಕೊಳ್ಬೇಡಿ. ಒಮ್ಮೆ ನೀವು ದುಶ್ಚಟಕ್ಕೆ ಸರಿಯಾಗಿ ಅನಾರೋಗ್ಯಕ್ಕಾದವರು ನಾವು ಎಷ್ಟೋ ಜನರನ್ನು ನೋಡ್ತಾ ಇರ್ತೇನೆ. ಇವತ್ತು ಎಷ್ಟೋ ಜನರಿಗೆ ಅವರ ಸಂಬಂಧಿಕರು ಬರೋದಿಲ್ಲ, ಅವ ಮಾಡಿದ ಅವ ತಿಂತ ಇದ್ದಾನೆ, ನಮಗೆ ಅವ ಬೇಡ, ಅವ ಸರಿ ಇರುವಾಗ ನಮಗೆ ಏನೂ ಮಾಡಲಿಲ್ಲ, ನಮಗೆ ದುರಂತ ಮಾಡಿದ್ದಾನೆ, ಎಲ್ಲಿಯೋ ಆಸ್ಪತ್ರೆಯಲ್ಲೋ ಬೀದಿ ಬದಿ ಆಶ್ರಮದಲ್ಲಿ ಅಸಹಾಯಕರಾಗಿ ಬಿದ್ದು ದುರಂತ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕಣ್ಣೀರು ಹಾಕ್ತಾರೆ, ನಾನು ಮಾಡಿದ ತಪ್ಪೇ ನಾನು ಅನುಭವಿಸಿದೆ ಅಂತ. ಕಷ್ಟ ಯಾರಿಗೂ ಬರ್ಬೋದು, ಆದರೆ ಕಷ್ಟ ಅನುಭವಿಸುವ ಸಮಯದಲ್ಲಿ ನಾನು ಮಾಡಿದ ತಪ್ಪಿಗೆ ನನಗೆ ಈ ಕಷ್ಟ ಎಂಬುದು ನಮ್ಮ ಮನಸ್ಸಿಗೆ ಬರಬಾರ್ದು. ನಾನು ಏನು ತಪ್ಪು ಮಾಡಲಿಲ್ಲ, ಆದರೆ ಎಂತ ಮಾಡೋದು, ನನ್ನ ಪ್ರಾರಬ್ಧ ಅದು ಬೇರೆ. ಆದರೆ ಕೆಲವು ಜನರಿಗೆ ನಾವು ಎಷ್ಟೋ ಜನರು ಹೇಳೋದು ಕೇಳ್ತೇವೆ, ಅವ ಮಾಡಿದ್ದು ಅವ ತಿಂದ ಅಂತ ಮಾತು ಕೇಳಬಾರ್ದು. ಆಗ ಹೇಳೋದು ತಪ್ಪೇ, ಆದರೆ ಜನರು ಹೇಳ್ತಾರೆ. ಒಂದು ದಿವಸ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋದಾಗ ಅಲ್ಲಿ ಒಂದು 5-6 ಜನ ಹೇಳಿದರು, ಇವನ ಮನೆಯವರು ಮಾಡಿದ ಕರ್ಮಕ್ಕೆ ಮಗ ಬಲಿಯಾದ ಅಂತ ಮಾತು ಖಂಡಿತ ಬರಬಾರ್ದು. ನಾವು ಹೆತ್ತವರಿಗೆ ನಾನು ಹೇಳೋದು, ಯಾಕಂದರೆ ನಾವು ಮಾಡಿದ ಒಳ್ಳೆ ಕೆಲಸ ನಮ್ಮ ಮಕ್ಕಳಿಗೆ, ನಾವು ಪ್ರತಿಯೊಬ್ಬರಿಗೆ, ನಾವು 100ಕ್ಕೆ 99 ಜನ ದೈವ ದೇವರ ಧರ್ಮವನ್ನು ನಂಬುವವರು. ದೈವ ದೇವರ ಧರ್ಮ ಏನು ಹೇಳಿದೆ ಅಂದರೆ, ಒಬ್ಬರಿಗೆ ಅನ್ಯಾಯ ಮಾಡಬೇಡ, ಒಬ್ಬರಿಗೆ ಕಷ್ಟ ಕೊಡಬೇಡ, ಒಬ್ಬರಿಗೆ ಅಶಾಂತಿ ಮಾಡಬೇಡ, ಒಬ್ಬರಿಗೆ ತೊಂದರೆ ಕೊಡಬೇಡ, ಉಪಕಾರ ಮಾಡಲಿಕ್ಕೆ ಆಗದಿದ್ರು ಉಪದ್ರ ಮಾಡಬೇಡ ಅಂತ. ಆವಾಗ ನಾವು ಇನ್ನೊಬ್ಬರಿಗೆ ತೊಂದರೆ ಕಷ್ಟ ನಷ್ಟ ಕೊಟ್ಟರೆ ನಾವು ಮಾಡಿದ ತಪ್ಪು ಅಂತ ಆಗಲಿಲ್ವಾ? ಅಷ್ಟು ತಪ್ಪು ಮಾಡಿ, ಅಷ್ಟು ಪಾಪ ಮಾಡಿ, ನಾವು ಯಾವ ತೀರ್ಥಯಾತ್ರೆ ಮಾಡಿ, ಯಾವ ಪೂಜೆ ಮಾಡಿ, ಯಾವ ರಥೋತ್ಸವ ಮಾಡಿ ಏನು ಪ್ರಯೋಜನ? ಮತ್ತು ಧಾರ್ಮಿಕ ಕೆಲಸ ಮಾಡಬಾರ್ದಂತ ನಾನು ಹೇಳುವುದಿಲ್ಲ. ಧಾರ್ಮಿಕ ಕೆಲಸ ಮಾಡುವಾಗ ಪ್ರತಿ ಧಾರ್ಮಿಕ ಕೆಲಸದಲ್ಲಿ ಕೂಡ ದಾನ ಧರ್ಮ ಅಂತ ಇರ್ತದೆ. ಅದು ದಾನ ಧರ್ಮ ಯಾಕೆ ಮಾಡಿದ್ದಾರೆ ಅಂದರೆ, ಕಷ್ಟದವನಿಗೆ ಇರುವವನಿಗೆ ಕೊಟ್ಟರೆ ಅದರಲ್ಲಿ ಪುಣ್ಯ ಬರ್ತದಂತ. ನಾವು ಇವತ್ತು ದಾನವನ್ನು ಅಪ್ರಾಪ್ತರಿಗೆ, ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾ ಇಲ್ಲ. ನಿಜವಾಗಿ ಒಂದು ಯಾವುದೇ ದಾನ ಇರಲಿ, ಒಂದು ಎ ಹೇಳುವ ಪಂಗಡಕ್ಕೆ ಕೊಡಬೇಕಂತಾದರೆ ಎಯಲ್ಲಿರುವ ಬಡವರನ್ನು ಹೆಕ್ಕಿಕೊಡಿ, ಅಥವಾ ಬಿ ಪಂಗಡಕ್ಕೆ ಕೊಡಲಿಕ್ಕಿದ್ರೆ ಬಿ ಯಲ್ಲಿರುವ ಬಡವರನ್ನು ಹೆಕ್ಕಿಕೊಡಿ. ಬಿ ಯಲ್ಲಿ 10 ಉಂಗಿಳ, ಕುತ್ತಿಗೆ ತುಂಬ ಚೈನು, ವಜ್ರದ ಕಿರೀಟ ಹಾಕೊಂಡವರಿಗೆ ತಗೊಂಡೋಗಿ ದಾನ ಧರ್ಮ ಯಾಕೆ ಕೊಡೋದು? ಏನಾದರೂ ಪ್ರಯೋಜನ ಉಂಟಾ? ನೀವು ಯಾವ ಪಂಗಡಕ್ಕೆ ಕೊಡ್ಲಿಕ್ಕೆ ಉಂಟು ಅದೇ ಪಂಗಡಕ್ಕೆ ಕೊಡಿ, ಅದು ನಾನು ಅಲ್ಲಿ ಹೇಳುವುದಿಲ್ಲ. ಆದರೆ ಅದರಲ್ಲಿ ಕಷ್ಟದಲ್ಲಿರುವವರು, ಅಸಹಾಯಕರಾಗಿರುವವರು, ಅನಾರೋಗ್ಯದಲ್ಲಿರುವವರು, ಅವರನ್ನು ಹುಡುಕಿ ಕೊಡಿ. ಇದ್ದವರಿಗೆ ಮತ್ತು ಇಲ್ಲದವನಿಗೆ ನೀವು ಸಣ್ಣ ದಾನ ಕೊಟ್ಟರು ಅವನಿಗೆ ಮಹಾನ್ ದಾನ ಆಗ್ತದೆ. ಇದ್ದವನಿಗೆ 50,000, 1 ಲಕ್ಷ, 2 ಲಕ್ಷ ಎಲ್ಲಿಯೂ ತೋರುವುದಿಲ್ಲ. ಹಾಗಾಗಿ ಧಾರ್ಮಿಕ ಕೆಲಸ ಮಾಡುವಾಗ ಕೂಡ ನಾವು ಎಲ್ಲಿಯೇ ಯಾವುದೇ ಧಾರ್ಮಿಕ ಕೆಲಸ ಇರಲಿ, ಒಂದು ಸರಳವಾಗಿ ಮಾಡಿ, ಅದರಲ್ಲಿ ಕೂಡ ಸಮಾಜಕ್ಕೆ ಏನಾದರೂ ಕಾಣಿಕೆ ಕೊಡುವಂಥ ಕೆಲಸ ಮಾಡಿದರೆ ಮಾತ್ರ ಆ ಧಾರ್ಮಿಕ ಕೆಲಸ ಖಂಡಿತ ಒಳ್ಳೆಯದಾಗ್ತದೆ ಅಂತ. ಅದಕ್ಕಾಗಿ ನಾವು ಎಷ್ಟೋ ಜನರನ್ನು ನೋಡ್ತೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ನಾನು ಮೊದಲಿಂದ ಅವರದೊಂದು ಚೆನ್ನುಡಿಯನ್ನು ಓದ್ತಿದ್ದೆ. ಅವರು ಅದರಲ್ಲಿ ಹೇಳುವಂಥ ಮಾತೇ ಅದು, ಅಸಹಾಯಕನಿಗೆ, ನೊಂದವನಿಗೆ, ಕಷ್ಟದವನಿಗೆ ಉಪಕಾರ ಮಾಡಂತ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬಂದ ಒಂದು ಚರಿತ್ರೆಯೂ ಅದೇ. ಹಾಗಾಗಿ ನಮಗೆ ದೈವದೇವರು ಕೂಡ ಅದೇ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತಾದರೆ ನಾವು ಯಾಕೆ ಆಡಂಬರ ಮಾಡಬೇಕು? ಇದ್ದದರಲ್ಲಿ ಒಂದು 10 ಜನಕ್ಕೆ ಕೊಟ್ಟು ಮಾಡಿದರೆ ಅದೇ ದೊಡ್ಡ ಕೆಲಸ ಅಲ್ವಾ? ಅನ್ನದಾನ ಮಾಡಿ ಯಾವುದಕ್ಕೆ? ಇದ್ದವನಿಗೆ ಅನ್ನದಾನ ಮಾಡಿ ಏನು ಪ್ರಯೋಜನ ಉಂಟು? ಹೊಟ್ಟೆ ಹಸಿದವನಿಗೆ ಮಾಡಿ. ಇದ್ದವನಿಗೆ 10,000 ಜನಕ್ಕೆ ಅನ್ನದಾನ ಮಾಡೋ ಬದಲು ಹಸಿದ 10 ಜನಕ್ಕೆ ಮಾಡಿ, 1,00,000 ಜನಕ್ಕೆ ಮಾಡಿದ ಪುಣ್ಯ ಬರ್ತದಂತ ಇದು ನನ್ನ ನಂಬಿಕೆ. ಹಾಗಾಗಿ ಯುವತಿಯರನ್ನು, ನಿಮ್ಮ ಮಕ್ಕಳನ್ನು ಸಂಸ್ಕಾರಯುತವಾಗಿ ಬೆಳೆಸುವುದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು, ಪ್ರಜೆಯನ್ನು ನೀವು ನೀಡಬೇಕಾಗಿ ಹೇಳ್ತೇನೆ ನಾನು.